ನಾವು ಯಾರಿಗೂ ಬೈದಿಲ್ಲ. ಬಿಜೆಪಿಯವರು ಈ ಮಾತನ್ನ ಹೇಳ್ತೀರಾ? ಇವತ್ತು MLA ಅಶೋಕ್ ಕುಮಾರ್ ರೈಗೆ ಕೂಡ ಹಿಂದುತ್ವವನ್ನ ಎದುರು ಹಾಕಿದರೆ ನಡೆಯೋದಿಲ್ಲ ಪುತ್ತೂರಿನಲ್ಲಿ ಅಂತ ಗೊತ್ತಾಗಿದೆ. ಅವರು ಒಳಗಿಂದೊಳಗಡೆ ಪುತ್ತಿಲ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಮೋದಿಯವರನ್ನ ಗೆಲ್ಲಿಸಬೇಕಾಗಿದೆ. DYSP ಇಂದ ಪೆಟ್ಟು ತಿಂದ ಕಾರ್ಯಕರ್ತರನ್ನ ನೋಡ್ಲಿಕ್ಕೆ ಇದುವರೆಗೂ ನಾವು ನಂಬಿದ್ದ ಬಿಜೆಪಿಯ ಮಾಜಿ MLA ಮಠಂದೂರು ಬರಲಿಲ್ಲ ಅಂತಂದ್ರೆ ಹೇಗ್ರಿ? ನಾವು ಒಟ್ಟಾಗಬೇಕು ಮಠಂದೂರವರೇ, ನಾವು ಒಟ್ಟಾಗಬೇಕು ಕಟೀಲ್ ಸಾಹೇಬ್ರೆ. ಒಂದಾಗುವುದಕ್ಕೆ ಪುತ್ತಿಲ ಪರಿವಾರ ಸದಾ ಸಿದ್ಧವಾಗಿದೆ. ಅವರ ಮೊಬೈಲ್ ಸ್ಟೇಟಸ್ ಒಂಥರ ಹಾಕ್ತಾರೆ, ಓಟ್ ಇನ್ನೊಂದಕ್ಕೆ ಹಾಕ್ತಾರೆ. ಪ್ರೀತಿಯ ಬಂಧುಗಳೇ, ನಾವು ಮುಂದೆ ಮಾಡಬೇಕಾದದ್ದೇನು ಅಂತಂದ್ರೆ, ಪುತ್ತಿಲ ಪರಿವಾರವನ್ನ ಹುಟ್ಟಾಕಿದ್ದು ನಿಜಕ್ಕೂ ಕೂಡ ನಮ್ಮ ಮಾತೃ ಸಂಸ್ಥೆಗೆ ಕೌಂಟರ್ ಕೊಡ್ಲಿಕ್ಕಲ್ವೇ ಅಲ್ಲ. ಕೌಂಟರ್ ಕೊಡ್ಲಿಕ್ಕಾದ್ರೆ ನಾನು ಇವತ್ತೇ ಹೋಗ್ತೇನೆ, ಹೊರಗಡೆ ಹೋಗ್ತೇನೆ. ನಾನಿಲ್ಲ, ನನಗೆ ಸಂಘ ಅತ್ಯಂತ ಪೂಜನೀಯ. ಗುರುಜಿ ಗೋಳ್ವಲ್ಕರ್ ಮಾಡಿದ ತಪಸ್ಸು ನನಗೆ ಗೊತ್ತು. ಗುರುಜಿ ಗೋಳ್ವಲ್ಕರ್ ಹೆಡಗೇವಾರ್ ಕಟ್ಟಿದಂತಹ ಅದ್ಭುತವಾದ ಜಾಗತಿಕ ಮಟ್ಟದ ಸಂಸ್ಥೆಯನ್ನ ಒಡೆಯುವುದಕ್ಕೆ ನಮಗೆಲ್ರಿ ಹಕ್ಕು? ನಮಗೆ ಯಾರ್ರಿ ಅಧಿಕಾರ ಕೊಟ್ಟವರು? ನಾವು ಯಾರು? ನಾವು ಅದನ್ನ ಒಡೆಯುವುದಕ್ಕೆ ಇರೋದೇ ಅಲ್ಲ. ನಾವು ಪೂರಕವಾಗಿ ಇವತ್ತು ಭಾರತ ಮಾತಾ ಪೂಜನ ಮಾಡ್ತಿದ್ದೇವಲ್ಲ, ನನ್ನ ಭಾಷಣ ರೆಕಾರ್ಡ್ ಆಗ್ತಿದೆಯಲ್ಲ, ನೀವು ವಿಡಿಯೋ ಇಟ್ಟಿದ್ದೀರಿ ಅಂತ ಹೇಳೋ ಕಾರಣಕ್ಕಾಗಿ ಅಲ್ಲ, ವಿಡಿಯೋ ಇಡದೇ ಇದ್ದ ಜಾಗದಲ್ಲೂ ಕೂಡ ನಾವು ಯಾರಿಗೂ ಬೈದಿಲ್ಲ. ಬಿಜೆಪಿಯವರು ಈ ಮಾತನ್ನ ಹೇಳ್ತೀರಾ? ನಾವು ಬೈದೇ ಇಲ್ಲ. ಸಂಘದ ಹಿರಿಯರಿಗೆ ನಾವು ಬೈದಿಲ್ಲ, ಬಿಜೆಪಿಯ ಹಿರಿಯರಿಗೆ ನಾವು ಬೈದಿಲ್ಲ. ನಾವು ನೋವು ಪಡ್ಕೊಂಡ್ವಿ, ನಮಗೆ ಬೇಜಾರಾಯಿತು. ನೀವು ಬೈತೀರಿ ಅಂತ ಹೇಳಿ ನಮಗೆ ನೋವಾಯಿತು. ನೋವನ್ನ ಹೊರಗಡೆ ಹಾಕಿದ್ವಿ ಬಿಟ್ರೆ ನಾವು ಬೈದೇ ಇಲ್ಲ, ಏಕವಚನದಲ್ಲಿ ಮಾತಾಡಲಿಲ್ಲ, ಎಂಥದ್ದು ಮಾತಾಡಲಿಲ್ಲ. ನಾವು ಒಬ್ಬ ಹಿರಿಯರನ್ನ ಅವಮಾನಿಸದೆಯೇ ನಾವು ಸಾತ್ವಿಕ ಹೋರಾಟವನ್ನ ಮಾಡಿ 62,424 ಮತಗಳನ್ನ ಗಳಿಸಿದೆವು. ಇವತ್ತು 8 ಸಮಾವೇಶಗಳು ನಡೆದದ್ದು ಪುತ್ತಿಲ ಪರಿವಾರದ ಸಮಾವೇಶ ಅಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಪ್ರತಿಯೊಂದು ಕೂಡ ಸಂಘದ ಸಿದ್ಧಾಂತಕ್ಕೆ ಪೂರಕವಾದ ಹಿಂದೂ ಸಮಾಜೋತ್ಸವವೇ ಆಗಿತ್ತು. 8 ಹಿಂದೂ ಸಮಾಜೋತ್ಸವ 20 ದಿನಗಳಲ್ಲಿ ನಾವು ಮಾಡಿದೆವು. ಹೆಸರು ಬೇರೆ ಇರಬಹುದು ಇಲೆಕ್ಷನ್ ಅಂತ, ಆದರೆ ಹಿಂದುತ್ವದ ಹೆಸರಿನಲ್ಲಿ ಕೇಸರಿಯನ್ನ ಧರಿಸಿಕೊಂಡು ನಾವು ಮಾಡಿದ ಸಮಾವೇಶ ಅದು ಹಿಂದುತ್ವಕ್ಕೆ ಪೂರಕ. ಇದರ ತಾಕತ್ತೇನು ಗೊತ್ತಾ? ಇದರ ತಾಕತ್ತೇನು ಅಂತಂದ್ರೆ, ಇವತ್ತು MLA ಅಶೋಕ್ ಕುಮಾರ್ ರೈಗೆ ಕೂಡ ಹಿಂದುತ್ವವನ್ನ ಎದುರು ಹಾಕಿದರೆ ನಡೆಯೋದಿಲ್ಲ ಪುತ್ತೂರಿನಲ್ಲಿ ಅಂತ ಗೊತ್ತಾಗಿದೆ. ನೀವು ಗಮನಿಸ್ತಿದ್ದೀರಾ ಅವರ ಸ್ಟೇಟ್ಮೆಂಟ್ ಅನ್ನ, ಗೆದ್ದ ಮೇಲೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ. ಇದು ಸಾಧ್ಯ ಆಗಿದ್ದು ಹೇಗೆ ಅಂತಂದ್ರೆ, ನಮ್ಮ ಬಲದಿಂದ ಸಾಧ್ಯ ಆಗಿದ್ದು. ನೋಡಿ, ಕಳೆದ ಇಲೆಕ್ಷನ್ ನಲ್ಲಿ ಸಂಜೀವ ಮಠಂದೂರವರಿಗೆ 90,000 ಚಿಲ್ಲರೆ ಓಟ್ ಬಿದ್ದಿದ್ದು. ಈ ಬಾರಿ ಆಶಾ ತಿಮ್ಮಪ್ಪ ಅವರ ಓಟು ಮತ್ತು ಬಿಜೆಪಿ ಓಟು ಎರಡೂ ಲೆಕ್ಕಾಚಾರ ಹಾಕಿದ್ರೆ 1 ಲಕ್ಷ ಕ್ರಾಸ್ ಆಗ್ತದೆ ರೀ. ಅಂದ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ಹಾಕಿದವರು ಕೂಡ ಅವರು ಜಾತಿವಾದಿಗಳಲ್ಲ. ಬಿಜೆಪಿಗೆ ಮತ ಹಾಕಿದವರು ಕೂಡ ಅವರಿಗೆ ಅವರ ಯೋಚನೆ ಸತ್ಯ, ಅಪ್ರಾಮಾಣಿಕ ಅಂತ ಅವರಿಗೆ ಅನಿಸಿದ್ದು. ನಮಗೆ ನಮ್ಮ ಯೋಚನೆ ಪ್ರಾಮಾಣಿಕ ಅಂತ ಭಗವಂತನಿಗೆ ಗೊತ್ತು. ಯಾರ ಯೋಚನೆ ಸತ್ಯ, ಯಾರ ಯೋಚನೆ ಅತ್ಯಂತ ಪ್ರಾಮಾಣಿಕ ಅಂತ. ಇಲ್ಲ ಅಂತಂದ್ರೆ ಏನು? ಪಕ್ಷ. ನಮ್ಮೂರಲ್ಲೊಬ್ರು ಹತ್ತಿರದ ಮನೆಯವರಿದ್ರು, ಅವ್ರು ಎಂತ ಮಾಡಿದ್ರು ಪಕ್ಷ ಅಂತ. ಅದು ಬಿಟ್ರೆ ಬೇರೆ ಇಲ್ಲ. ಪಕ್ಷ ಮಾರ್ರೆ, ಪಕ್ಷ, ಸಂಘದ ನಿರ್ಣಯ, ಸಂಘ ಹೇಳಿದೆ, ಇದು ಬಿಟ್ರೆ ಇನ್ನೇನೂ ಇಲ್ಲ. ನಮಗೂ ಇನ್ನೆಂತ ಇದೆ? ನಮಗೂ ಇನ್ನೆಂಥದ್ದು ಇಲ್ಲ. ನಿಜಕ್ಕೂ ಕೂಡ ಬಿಜೆಪಿಗಿದ್ರೆ ಹಿಂದುತ್ವ ಉಳಿತದೆ ಅಂತಾನೇ ವೋಟ್ ಮಾಡಿದ್ದಾರೆ ತುಂಬಾ ಜನ. ಪುತ್ತಿಲ ಗೆದ್ರೆ ಹಿಂದುತ್ವ ಉಳಿತದೆ. ಆದರೆ ಪುತ್ತಿಲ ಪರಿವಾರಕ್ಕೆ ಲೆಕ್ಕಾಚಾರ ಕರೆಕ್ಟ್ ಆಗಿತ್ತು, ಬಿಜೆಪಿ ಗೆಲ್ಲೋದಿಲ್ಲ. ನಾನು ಅದಕ್ಕೆ ಬಂದದ್ದು. ಒಂದು ವೇಳೆ ಬಿಜೆಪಿ ಗೆಲ್ಲೋ ಚಾನ್ಸ್ ಇದ್ದಿದ್ರೆ ನಮ್ಮ ಚುನಾವಣಾ ಪ್ರಕ್ರಿಯೆಯಿಂದಲಾಗಿ ಬಿಜೆಪಿ ಸೋಲು, 62,000 ಓಟು ಬಿಜೆಪಿಗೆ,
ಅಶೋಕ್ ಕುಮಾರ್ ರೈ MLA ಆಗ್ತಾರೆ ಅಂತಿದ್ದಿದ್ರೆ ನಾನು ಖಂಡಿತ ಪುತ್ತಿಲ ಪರ ಬರ್ತಾನೆ ಇರ್ತಿರ್ಲಿಲ್ಲ. ನನಗೆ ಮೊದಲೇ ಗ್ಯಾರಂಟಿ ಆಗಿತ್ತು, ಇಲ್ಲ ಪುತ್ತಿಲ ವಿನ್ ಆಗ್ತಾರೆ ಅಂತ. ನಿಜವಾಗಲೂ ಕಾಂಗ್ರೆಸ್ಸಿಗೆ ಪೈಪೋಟಿ ಕೊಡುವಂಥದ್ದು ನಮಗೆ ಅರುಣ್ ಕುಮಾರ್ ಪುತ್ತಿಲ್ರಿಂದ ಮಾತ್ರ ಸಾಧ್ಯ ಅಂತ ಗೊತ್ತಾಗಿದ್ದರಿಂದ ನಾವು ತುಂಬಾ ಜನ ಬಂದ್ವಿ. ಇದರಲ್ಲಿ ಡೌಟ್ ಇದೆಯಾ? ಇದರಲ್ಲಿ ಯಾವುದು? ಕೆಲವೊಂದು ಜನ ಏನೇನು ಯೋಚನೆ ಮಾಡ್ತಾರೆ ಗೊತ್ತಾ? ಟೆಂಡರು ಇಷ್ಟು ಲಕ್ಷಕ್ಕೆ ವಹಿಸ್ಕೊಂಡಿದ್ದೇನೆ, ಈ ಪ್ರಾಜೆಕ್ಟು ಅದು ಇದು ಋಣ ಇರುತ್ತದೆ. ಅವರು ಒಳಗಿಂದೊಳಗಡೆ ಪುತ್ತಿಲ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ರೆಕಾರ್ಡ್ ಆಗ್ತಾ ಇರುವಂತಹ ಭಾಷಣ ಇದು. ಇವತ್ತಿಗೂ ಕೂಡ BJPಯ ದೊಡ್ಡ ದೊಡ್ಡ ಲೀಡರ್ಗಳೇ ಒಳಗಿಂದ ನಮಗೆ ಸಪೋರ್ಟ್ ಮಾಡಿ ಕಾಲ್ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಎಂಟ್ರಿ ಕೊಡುವಾಗ ಒಬ್ಬ ದೊಡ್ಡ ನಾಯಕನ ಕಾಲ್ ಬಂತು. ಅವರು ಪುತ್ತಿಲ ಪರವಾಗಿಯೇ ಇರುವವರು. ಇವರುಗಳು ಯೋಚನೆ ಮಾಡ್ತಿದ್ದಾರೆ ನಮ್ಮ BJP ಪರ ಅಂತ. ಇಲ್ಲ, ಹಾಗಿಲ್ಲ. ಪುತ್ತಿಲ ಏನು ಯೋಚನೆ ಮಾಡ್ತಾ ಇರೋದು? ಪುತ್ತಿಲ BJP ವಿರುದ್ಧ ಅಲ್ಲ ಯೋಚನೆ ಮಾಡ್ತಾ ಇರೋದು. ಇವತ್ತು MP ಪುತ್ತಿಲ ಆಗಬೇಕು ಅಂತ ಹುಡುಗರು ಗಲಾಟೆ ಶುರು ಮಾಡ್ಕೊಂಡಿದಾರಲ್ಲ, ಆದರೆ ಪಕ್ಷೇತರಾಗಿ ಅಲ್ಲ, ನಮಗೆ BJPಯಿಂದ ಟಿಕೆಟ್ ಬೇಕು ಅಂತಾನೇ ನಮ್ಮ ಹೋರಾಟ. ಎಷ್ಟು ವಿಷಯದಲ್ಲಿ ಇತಿಹಾಸ ನಿರ್ಮಾಣ ಆಗಲಿಲ್ಲ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಪಕ್ಷದಿಂದ ಹೊರಗೆ ಹೋದವನೊಬ್ಬ ಚುನಾವಣಾ ಪ್ರಕ್ರಿಯೆಯಲ್ಲಿ ಗೆದ್ದ ನಂತರ ನಾನು ಇದೇ ಪಕ್ಷಕ್ಕೆ ಸಪೋರ್ಟ್ ಅಂತ ಚುನಾವಣಾ ಪೂರ್ವದಲ್ಲಿ ಅನೌನ್ಸ್ ಮಾಡಿದ್ದು ಇತಿಹಾಸ. ಎಲ್ಲೂ ನಡೆದಿರ್ಲಿಕ್ಕಿಲ್ಲ ಇದು. ನಾನು ಗೆದ್ರೆ ಇದೇ ಪಕ್ಷಕ್ಕೆ ಸಪೋರ್ಟ್ ಅಂತ. ಇವತ್ತೇ ಕೂಡ BJP ಬೇಕು ಅಂತ, ನರೇಂದ್ರ ಮೋದಿಗೋಸ್ಕರ ವರ್ಕ್ ಮಾಡಬೇಕು ಅಂತ. ನನಗಂತೂ ಭಾಳ ಹೆದರಿಕೆ ಶುರು ಆಗೋಗಿದೆ. ಇವತ್ತು ಜನ, ನೀವು 25 ವರ್ಷಗಳ ನಂತರದ ಭಾರತವನ್ನು ನೋಡುವ ಜಾಣ್ಮೆ ಒಂದು ಸ್ವಲ್ಪ ಕಡಿಮೆನಾ ಅಂತ ಅನ್ಸೋದು ನನಗೆ. ಯಾಕೆ ಅಂತಂದರೆ ಇವರು ಗ್ಯಾರಂಟಿ ಕೊಟ್ಟರೆ ಸೋತು ಬಿಡ್ತಾರೆ. ಹಣ ಕೊಡ್ತೇವೆ ಅಂತಂದರೆ ಬಸ್ ಏನು ಫ್ರೀ ಆಗ್ತದೆ ಅಂತಂದರೆ, ಯುವಕರಿಗೆ ದುಡ್ಡು ಕೊಡ್ತೇವೆ ಅಂತಂದರೆ, ಕರೆಂಟ್ ಫ್ರೀ ಕೊಡ್ತೇವೆ ಅಂತಂದರೆ ಸೋತೋಗ್ಬಿಡ್ತಾರೆ ಜನ. ಅಯ್ಯೋ, ಗ್ಯಾಸ್ ಸಿಲಿಂಡರ್ಗೆ ಇಷ್ಟಾಗಿದೆ ಮಾರ್ರೆ, ಪೆಟ್ರೋಲಿಗೆ ಇಷ್ಟಾಗಿದೆ ಮಾರ್ರೆ ಅಂತೆಲ್ಲ ನೋಡಿದರೆ ಮೋದಿ ಇಲೆಕ್ಷನ್ನನ್ನು ಏನು ಮಾಡೋದು? 1 ವರ್ಷದ ಈ ಅವಧಿಯಲ್ಲಿ ನಾವು ಮೋದಿಯವರನ್ನು ಗೆಲ್ಲಿಸಬೇಕಾಗಿದೆ. ನಾವು ಮೋದಿಯವರನ್ನು ಗೆಲ್ಲಿಸಲಿಕ್ಕೆ ಯೋಚನೆ ಮಾಡೋದು, ಎರಡು ಮಾತೇ ಇಲ್ಲ. ಆದರೆ ವಿಭಜನೆಯನ್ನು ತಡೆಗಟ್ಟಬೇಕು. ವಿಭಜನೆ ಆಗಬಾರದು. ದೇಶ ವಿಭಜನೆಯ ವಿರುದ್ಧ ನಾವು ಅಖಂಡ ಭಾರತ ಸಂಕಲ್ಪ ದಿನ ಮಾಡ್ತೇವೆ. ಯಾಕೆ ಮಾಡ್ತೇವೆ? ವಿಭಜನೆ ಆದರೆ ಏನು ಪ್ರಾಬ್ಲಮ್ಮು? ದೇಶ ಭಾರತ ಪಾಕಿಸ್ತಾನ ಬೇರೆ ಬೇರೆ ಆದರೆ ಏನು ಪ್ರಾಬ್ಲಮ್ಮು? ನನ್ನ ಅಜ್ಜ ಇರುವಾಗ ನನಗೆ ಜಾಗ ಎಷ್ಟಿತ್ತು ಅಷ್ಟು ಜಾಗ ನನ್ನ ಹತ್ರ ಇಲ್ಲ ಇವತ್ತು. ಅಪ್ಪನಿಗೂ ಚಿಕ್ಕಪ್ಪಂದ್ರಿಗೂ ಪಾಲಾಗಿದೆ, ವಿಭಜನೆ ಆಗಿದೆ, ಜಾಗ ವಿಭಜನೆ ಆಗಿದೆ. ಪ್ರಾಬ್ಲಮ್ ಆಯ್ತಾ? ನನ್ನ ಅಪ್ಪನಿಗೆ ಎಷ್ಟು ಜಾಗ ಇತ್ತು 10 ವರ್ಷಗಳ ಹಿಂದೆ, ಅಷ್ಟು ಜಾಗ ಇನ್ನಿರ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನಾವಿಬ್ರು ಮಕ್ಕಳು. ನನಗೂ ನನ್ನ ತಮ್ಮನಿಗೂ ಅಪ್ಪ ಮಾಡಿಟ್ಟ ಜಾಗ ವಿಭಜನೆ ಆಗಬೇಕು, ಪಾಲಾಗಬೇಕು. ಅದೇ ಥರ ಪಾಕಿಸ್ತಾನ ಭಾರತ ವಿಭಜನೆ ಆಯಿತು. ಪ್ರಾಬ್ಲಮ್ ಎಂಥದ್ದು ಇದರಲ್ಲಿ? ಕುಕ್ಕೆ ಸುಬ್ರಹ್ಮಣ್ಯ ಒಂದಷ್ಟು ವರ್ಷಗಳ ಹಿಂದೆ ನಾನು ಬೆಳೆದ ತಾಲೂಕಾಗಿತ್ತು, ಸುಳ್ಯ ತಾಲೂಕಾಗಿತ್ತು. ಇವತ್ತು ವಿಭಜನೆ ಆಗಿದೆ. ಸುಳ್ಯ ವಿಭಜನೆ ಆಗಿದೆ. ಸುಳ್ಯ ಬೇರೆ ಆಗಿದೆ, ಕಡಬ ಬೇರೆ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಬೇರೆ ತಾಲೂಕು, ನಮ್ಮದು ಬೇರೆ ತಾಲೂಕು. ಉಡುಪಿ ನಾವು ಒಂದೇ ಆಗಿದ್ದೆವು. ಇವತ್ತು ಉಡುಪಿ ಬೇರೆ, ದಕ್ಷಿಣ ಕನ್ನಡ ಬೇರೆ. ಅದಕ್ಕಿಂತಲೂ ಮೊದಲು ಕೆನರಾ ಅನ್ನುವುದು ಒಂದೇ ಜಿಲ್ಲೆ ಆಗಿತ್ತು. ಸೌತ್ ಕೆನರಾ ಬೇರೆ ಆಯಿತು, ನಾರ್ತ್ ಕೆನರಾ ಬೇರೆ ಆಯಿತು. ಅದಕ್ಕಿಂತಲೂ ಒಂದಷ್ಟು ಮೊದಲು ನಾವು ಕೊಡಗು ಆಗಿದ್ದೆವು. ಕೊಡಗಿನ ಭಾಗ ಆಗಿತ್ತಿದು. ಕೊಡಗು ವಿಭಜನೆ ಆಗಿ ಕೆನರಾ ಜಿಲ್ಲೆ ಆಯಿತು. ಕೆನರಾ ಜಿಲ್ಲೆಗೆ ಕೊಡಗಿನ ಒಂದು ಪುಟ್ಟ ಭಾಗ ಪುತ್ತೂರಿನವರೆಗೆ ಸೇರಿಕೊಳ್ತು. ನಮಗೆ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆಯಿತು ಅಂತ ಅನ್ಸೋದು ಯಾವಾಗ ಅಂತಂದರೆ, ದೇಶ ವಿಭಜನೆ ಪ್ರಾಬ್ಲಮ್ ಆಗಿದ್ದು ಯಾವಾಗ ಅಂತಂದರೆ ಮನಸ್ಸುಗಳು ವಿಭಜನೆ ಆದ ಕಾರಣ. ಯಾವಾಗ ಮನಸ್ಸುಗಳು ವಿಭಜನೆಯಾಗ್ತಾವೋ ಆವಾಗ
ಅಪಾಯದ ಮುನ್ಸೂಚನೆಯನ್ನು ಅರ್ಥ ಮಾಡಿಕೊಂಡು ಮನಸ್ಸುಗಳನ್ನು ಅಖಂಡ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡದೇ ಇದ್ದರೆ ದೇಶ ಪರರ ಪಾಲಾಗ್ತದೆ ಬಂಧುಗಳೇ. ಈ 2047 ಭಾರತದ ಪರಿಕಲ್ಪನೆ ಏನು ಗೊತ್ತಾ? ಪಾಟ್ನಾದ ಪೊಲೀಸರು ತೆರೆದಿಟ್ಟ ವಿಷಯಗಳು ಆ ಪುಸ್ತಕದಲ್ಲಿ ಏನಿದ್ವು ಅಂತ, ಈ ವೋಟ್ ಬ್ಯಾಂಕ್ ಅನ್ನ ವಿಭಜನೆ ಮಾಡಲಿಕ್ಕೆ ಹಿಂದೂ ಸಮಾಜವನ್ನ ಒಡಿಬೇಕು. ಹೇಗೆ ಹೊಡಿಬೇಕು ಅಂತಂದ್ರೆ, ಆ ಪುಸ್ತಕದಲ್ಲಿರೋ ಸಂಗತಿ ಇದು, ಅವ್ರ ಕಾರ್ಯತಂತ್ರ ನೋಡಿ. ಹೇಗೆ ಹೊಡಿಬೇಕು ಅಂತಂದ್ರೆ, ಎರಡೇ ವರ್ಗ ಆಗಬೇಕು. ಶೆಟ್ರು ಬೇರೆ, ಭಟ್ರು ಬೇರೆ, ಗೌಡ್ರು ಬೇರೆ, ಇದಲ್ಲ ಅವರಿಗೆ ಬೇಕಾದದ್ದು. ಇವರಿಗೆ ಬೇಕಾದದ್ದು ಎರಡೇ ಹೋಳು. ಯಾವುದು ಅಂತಂದ್ರೆ, ಮೇಲ್ವರ್ಗ ಅಂತ ಒಂದು ಹೋಳು, ಕೆಳವರ್ಗ ಅಂತ ಇನ್ನೊಂದು ಹೋಳು. ಹೀಗೆ ವಿಭಜನೆಯಾದರೆ ಮೆಜಾರಿಟಿ ಇರುವುದು ಕೆಳವರ್ಗ ಅಂತನ್ಸುವ ಜನ. ಈ ಕೆಳವರ್ಗವನ್ನ ಪ್ರೀತಿಸೋ ನಾಟಕ ಮಾಡಬೇಕು. ನೀವು ಮುಸಲ್ಮಾನರು ನಮ್ಮವರು ಈ ಜೆಹಾದಿಗಳ ಈ ಮತಾಂಧರ ಭಾಷಣಗಳನ್ನು ಕೇಳಿ, ಯೂಟ್ಯೂಬಲ್ಲಿ ಇವತ್ತು ಹೌದೋ ಅಲ್ವೋ ಅಂತ ಕೇಳಿ, ನೀವು ಅವ್ರು ಹೇಳೋದು ನಮಗೂ ದಲಿತರಿಗೂ ಅನ್ಯಾಯ ಆಗಿದೆ ಅಂತ. ಥೂ ದರಿದ್ರ, ನಮ್ಮವ್ರು ಮಾರ್ರೆ ಅವರು. ನೀವೆಂಥದ್ದು ಹೇಳೋದು? ನಮಗೂ ನಿಮ್ಮನ್ನ ಹೇಳಿ ನೀವು ದಲಿತರನ್ನ ಒಟ್ಟಿಗೆ ಸೇರಿಸೋದು ಯಾಕೆ? ಇದು ನಾಟಕ. ಈ ನಾಟಕ ಮಾಡಲಿಕ್ಕೆ ಆ ಪುಸ್ತಕದಲ್ಲಿ ಬರೆದಿದ್ದಾರೆ, 2 ಪದಗಳನ್ನ ಬಳಸ್ಕೊಳ್ಬೇಕು. ಒಂದನೇ ಪದ ಅಂಬೇಡ್ಕರ್ ಅಂತ, ಎರಡನೇ ಪದ ಸಂವಿಧಾನ ಅಂತ. ಈ 2 ಪದಗಳಲ್ಲಿ ಆಟ ಆಡ್ಲಿಕ್ಕೆ ಕಲ್ತ್ರೆ ಹಿಂದೂ ಸಮಾಜ ಎರಡಾಗಿ ಹೋಳಾಗ್ತದೆ. ಕೆಳವರ್ಗವನ್ನ ಪ್ರೀತಿಸೋ ನಾಟಕ ಮಾಡುತ್ತಾ ಆ ಬಹುದೊಡ್ಡ ವೋಟ್ ಬ್ಯಾಂಕ್ ಅನ್ನ ನಾವು ಬಾಚಿಕೊಳ್ತಾ ನಮ್ಮ ರಾಜಕೀಯ ಪಕ್ಷವನ್ನ ಮೇಲ್ ತರ್ತಾ ಒಂದು ದಿನ ದೆಹಲಿಯ ಗದ್ದುಗೆಯನ್ನು ಹಿಡಿಬೇಕು. 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸರಿಯಾಗಿ 100 ವರ್ಷ ಆಯಿತು ಅಂತಂದರೆ 2047. 2047ಕ್ಕೆ ಒಂದಷ್ಟು ವರ್ಷಗಳ ಹಿಂದೆ ಇದ್ದಂತಹ ಮೊಘಲ್ ಶಾಹಿಗಳ ನೆನಪು ಆಗಬೇಕು. ಮತ್ತೆ ಇಸ್ಲಾಮಿನ ಹಿಡಿತಕ್ಕೆ ಭಾರತ ಸಿಗ್ತದೆ. ಇದಕ್ಕೆ ಹೋಳಾಗ್ಲಿಕ್ಕೆ ಬಿಡಬಾರದು. ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವೇನು ಮಾಡ್ತೇವೆ, ಇಲೆಕ್ಷನ್ ಆಯಿತು, ಮರು ದಿವಸದಿಂದ ನಂತರ ಪಾಪ ಆ ತಾಯಿ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅವರನ್ನು ಯಾಕೆ ಹೇಳೋದು? ಅವ್ರು ಆಶಾ ತಿಮ್ಮಪ್ಪ ಬರುವುದೇ ಇಲ್ಲ. ನಿಮ್ಮ ವಿಟ್ಲದಲ್ಲಿ ಲವ್ ಜಯಾದ ಕೇಸ್ ಆದರೂ ಬರುವುದಿಲ್ಲ, ನಮ್ಮ ಕಾರ್ಯಕರ್ತರನ್ನು ನೋಡ್ಲಿಕ್ಕೂ ಬರುವುದಿಲ್ಲ, ಎಂಥದಕ್ಕೂ ಪಾಪ ಅವ್ರ ತಾಯಿ. ಆ ತಾಯಿಯನ್ನು ಪೂಜೆ ಮಾಡುವ. ಆದರೆ DYSP ಇಂದ ಪೆಟ್ಟು ತಿಂದ ಕಾರ್ಯಕರ್ತರನ್ನ ನೋಡ್ಲಿಕ್ಕೆ ಇದುವರೆಗೂ ನಾವು ನಂಬಿದ್ದ BJPಯ ಮಾಜಿ MLA ಮಠಂದೂರು ಬರಲಿಲ್ಲ ಅಂತಂದ್ರೆ ಹೇಗ್ರಿ? ಆಶಾ ತಿಮ್ಮಪ್ಪ ಅವರಿಗೆ ವಯಸ್ಸಾಯಿತು, ಸಂಜೀವ ಮಠಂದೂರವರು ಬರಲಿಲ್ಲ, MP ಬರಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಬರಲಿಲ್ಲ, ಕಾರ್ಯಕರ್ತರನ್ನ ನೋಡ್ಲಿಕ್ಕೆ ಬರಲಿಲ್ಲ. ಅಷ್ಟಕ್ಕೂ ಪೆಟ್ಟು ತಿಂದ ಕಾರ್ಯಕರ್ತರು ಪುತ್ತಿಲ ಪರವಾಗಿ ಕ್ಯಾನ್ವಾಸ್ ಮಾಡಿದವರಲ್ಲ ಎಲ್ಲರೂ ಕೂಡ. ಆ ಅವಿನಾಶ್ ಹೇಳ್ತಾ ಇದ್ದ, ನನಗೆ ರಾಜಕೀಯ ಬೇಡ ಕೃಷ್ಣಣ್ಣ ಅಂತ. ಅವರಿಗೆ ಮಾತಾಡಿ ಸಾಕಾಗ್ತಾ ಇತ್ತು. ಹಾಸ್ಪಿಟಲ್ ಕೂತ್ಕೊಂಡು ನನ್ನ ಹತ್ರ ಹೇಳುದು ಆ ಅವಿನಾಶು, ಅಂದೇ ಮಾರ್ರೆ ಕೃಷ್ಣಣ್ಣ ಆ TV ತಗಲೇಡ ಹೊರ ಪಣ್ಲೆ ಬೈಟ್ ಬೋರ್ಡ್ ಚಿಂದ ಪಣ್ಲೆ ಇಂಕ ಪಾತಿರದು ಸಾಕಣ್ಣಂತ. ಅವರಿಗೆ ರಾಜಕೀಯ ಅದು ಇದೆಲ್ಲ ಯಾವುದು ಬೇಡ, ಅವರಿಗೆ ಜಾಗರಣಾ ವೇದಿಕೆ ಅಷ್ಟೇ. ಆ ಮನುಷ್ಯ ಜಾಗರಣಾ ವೇದಿಕೆ ಅಂತ ಕೆಲಸ ಮಾಡಿದ ಮನುಷ್ಯ, ಪುತ್ತಿಲ ಪರವಾಗಿ ಕೆಲಸ ಮಾಡಿದ ಹುಡುಗ ಅಲ್ಲ. ಅಂಥವರನ್ನ ಪೆಟ್ಟು ತಿನ್ಲಿಕ್ಕೆ ಕಾರಣ ಯಾರು ಇವತ್ತು ಜಗತ್ತಿಗೆ ಗೊತ್ತಿದೆ. ಇನ್ನು ಅದನ್ನ ಯಾರು ಹೇಳಬೇಕಾಗಿಲ್ಲ ಕಾರಣ ಯಾರು ಅಂತ. ಅಟ್ಲೀಸ್ಟ್ ನೋಡುವ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ನೋವಿನ ವಿಷಯ. ನಿಮ್ಮನ್ನ ಬೈತಾ ಇಲ್ಲ ನಾನು. ನಾವು ಒಟ್ಟಾಗಬೇಕು ಮಠಂದೂರವರೇ, ನಾವು ಒಟ್ಟಾಗಬೇಕು ಕಟೀಲ್ ಸಾಹೇಬ್ರೆ. ನಾವು ಒಟ್ಟಾಗದೇ ಇದ್ರೆ ಈ ದೇಶದ್ರೋಹಿಗಳ ಪಾಲಾಗ್ತದೆ, ಅದರ ಪಾಪ ನಮ್ಮನ್ನ ಅಂಟ್ಕೊಳ್ಳುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಒಟ್ಟಾಗುವ ಕುರಿತು, ಅಖಂಡವಾಗುವ ಕುರಿತು, ಒಡೆದು ಹೋದ ಮನಸ್ಸುಗಳನ್ನ ಒಂದಾಗಿಸುವ ಕುರಿತು ಯೋಚನೆ ಮಾಡುವ ನಾವೆಲ್ಲ. ನನಗೆ ಎಲ್ಲೋ ಆಸ್ಟ್ರೇಲಿಯಾದ ಒಬ್ಬ ಹಿಂದೂ ಸಂತ
ಹಿಂದೂ ಸ್ವಾಮೀಜಿ ಕಾಲ್ ಮಾಡಿ ಹೇಳಿದರು, ಶ್ರೀಕೃಷ್ಣ ನೋಡ್ಲಿಕ್ಕಾಗ್ತಾ ಇಲ್ಲ ಮಾರಾಯ, ನಮ್ಮವರೇ ಕಚ್ಚಾಡ್ಕೊಳ್ತಾ ಇದ್ದಾರಲ್ಲ, ನಮ್ಮವರೇ ಏನಾದರೂ ಮಾಡಿ ರಿಪೇರಿ ಮಾಡಬೇಕು ಮಾರಾಯ ಅಂತ ಹಿರಿಯರು ಇದನ್ನು ಬಯಸ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ. ಮನ್ಮಥಣ್ಣ, ಪುತ್ತಿಲ ಪರಿವಾರದ ತಾಲೂಕು ವಕ್ತಾರ ನೀವು. ನಾನು ಈ ಮಾತನ್ನು ಹೇಳಿದರೆ ಸರಿ ಅಂತ ಅನ್ಕೊಳ್ತೇನೆ. ನಾನು ಕೂಡ ವಕ್ತಾರನೇ. ಒಂದಾಗುವುದಕ್ಕೆ ಪುತ್ತಿಲ ಪರಿವಾರ ಸದಾ ಸಿದ್ಧವಾಗಿದೆ. ನಾವು ಒಡೆಯುವುದಕ್ಕೆ ಕಟ್ಟಿದ ಸಂಸ್ಥೆ ಅಲ್ಲ ಪುತ್ತಿಲ ಪರಿವಾರ. ನಾವು ಪರಸ್ಪರ ಕಚ್ಚಾಡಿಕೊಳ್ಳುವುದಕ್ಕೆ ಕಟ್ಟಿದ ಸಂಸ್ಥೆ ಅಲ್ಲ ಪುತ್ತಿಲ ಪರಿವಾರ. ಪುತ್ತಿಲ ಪರಿವಾರ ಇದುವರೆಗೂ ಆಗಿದ್ದೇನು ಅಂತಂದ್ರೆ, ಈ ತರ ಟೀಮಿಂದ ಹೊರಗೋದ್ನ ಶಾಶ್ವತವಾಗಿ ಅವ ಸೈಡ್ ಲೈನ್. ನನಗೆ ಒಬ್ಬ BJP ನನ್ನ ಮಿತ್ರ, ಆತ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಾ ಇದ್ದ ಒಬ್ಬ ಕಾರ್ಯಕರ್ತ, BJPಗೋಸ್ಕರ ಅದ್ಭುತ ಕೆಲಸ ಮಾಡಿದ ಮನುಷ್ಯ. ಅವ್ರು ಹೇಳಿದರು, ಶ್ರೀಕೃಷ್ಣಣ್ಣ, ನಿಮ್ಮ ಭವಿಷ್ಯ ಎಂಡ್ ಆಯ್ತು, ಮುಗ್ದೋಯ್ತು, ಇನ್ನು ನೀವು ಮುಖ ತೋರಿಸ್ಲಿಕ್ಕಿಲ್ಲ, ತಲೆ ಎತ್ತಿ ಪುತ್ತೂರು ಪೇಟೆಯಲ್ಲಿ ನಡೆದಾಡ್ಲಿಕ್ಕಿಲ್ಲ. ಯಾವಾಗ ಗೆದ್ದ ಇದಲ್ಲ, ಇಲೆಕ್ಷನ್ ಕೌಂಟಿಂಗ್ ಆದ ನಂತರ ಅಲ್ಲ, ಮೊದಲು 20 ದಿವಸದ ಮೊದಲು ಹೇಳಿದ್ದು. ಇವತ್ತು ತಲೆ ಎತ್ತಿ ನಡೀತಾ ಇರೋದು ಪುತ್ತಿಲ ಪರಿವಾರ ಮಾತ್ರ. ಯಾಕೆ ಅಂತಂದ್ರೆ ಗೆದ್ದು ಬೀಗಿದ್ದೇವೆ ನಾವು. ಇವತ್ತಿಗೂ ಕೂಡ ಪುತ್ತೂರನ್ನಿ ಹಿಂದುತ್ವಕ್ಕೆ ಸಪೋರ್ಟ್ ಮಾಡಿದರೆ ಮಾತ್ರ ಗೆಲ್ಲೋ ಚಾನ್ಸ್ ಅಂತ ನಾವು ಸಾಬೀತುಪಡಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡಿದ್ದೀರಿ. ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಅರುಣಣ್ಣ ಇವತ್ತಿಗೂ ಕೂಡ ಪಾಪ ಅವ್ರ ಮನೆಗೆ ಹೋಗಿದ್ದೆ ನಾನು ಮೊನ್ನೆ. ಅವರ ಹೆಂಡತಿ, ಅವರ 2 ಮಕ್ಕಳು, ಪುಟಾಣಿ ಮಕ್ಕಳು, ಒಬ್ಳು PUC ಏನೋ ಇರಬೇಕು, ಇನ್ನೊಬ್ಳು 9th ಏನೋ ಇರಬೇಕು, ಇಬ್ಳು ಹೆಣ್ಣು ಮಕ್ಕಳು. ಆಯ್ತಾ, ಪುತ್ತಿಲ ಅಳ್ಳಿಲ್ಲ, ಇಲೆಕ್ಷನ್ನಲ್ಲಿ ಸೋತೆ ಅಂತ ಪುತ್ತಿಲ ಅಳ್ಳಿಲ್ಲ. ಆದರೆ ಆ ಹೆಣ್ಣು ಮಕ್ಕಳ ಕಣ್ಣೀರನ್ನು ನಾನು ನೋಡಿದೆ. ಆ ಮಕ್ಕಳಿಗೆ ಹೇಳೋಣ ಅಂತ ಅನ್ಸೋದು ನನಗೆ, ನಿಮ್ಮಪ್ಪ ಸೋತದ್ದಲ್ಲ ಮಕ್ಕಳೇ, ನಿಮ್ಮಪ್ಪ ಗೆದ್ದಿದ್ದಾರೆ. ನಿಮ್ಮಪ್ಪ ಇಷ್ಟೂ ಅಸಂಖ್ಯ 62,000 ಜನ ಪುತ್ತೂರು ನಾಗರಿಕರ ಹೃದಯದಲ್ಲಿ ಮನೆ ಮಾಡಿದ್ದಾರೆ ಅಂತ ಹೇಳೋಣ ಅಂತ ನನಗನ್ಸೋದು. ಇವತ್ತಿಗೆ ಆ ಹೆಣ್ಣು ಮಕ್ಕಳಿಗೆ ಅಪ್ಪ ಸಿಗ್ತಾ ಇಲ್ಲ, ಮಾತಾಡಲಿಕ್ಕೆ ಅಪ್ಪ ಸಿಗ್ತಾ ಇಲ್ಲ. ಕೌಂಟಿಂಗ್ ಮುಗಿದಿದೆ, ಒಂದು ಸ್ವಲ್ಪ ಮನಸ್ಸಿನ ಬೇಜಾರನ್ನು ಶೇರ್ ಮಾಡಿಕೊಳ್ಳುವ ಅಂತಂದರೆ ಅಪ್ಪ ಸಿಗ್ತಾ ಇಲ್ಲ. ಇವತ್ತಿಗೂ ಕೂಡ ಅವರು ಓಡಾಡ್ತಾ ಇದ್ದಾರೆ. ಮನೆಯವರಿಗೆ ಸಿಗದ ಅರುಣ್ ಕುಮಾರ್ ಪುತ್ತಿಲ ನಮಗೆ ಸಿಗಬೇಕು, ನಮ್ಮ ವೇದಿಕೆಗೆ ಬರಬೇಕು ಅಂತ ನಾವು ಯೋಚನೆ ಮಾಡಿದರೆ ಒಂದು ಹಂತದಲ್ಲಿ ತಪ್ಪಲ್ವಾ ಅಂತ ನನಗನ್ಸೋದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇವತ್ತು ಉಡುಪಿ ಕಡೆ ಇದ್ದಾರೆ ಅರುಣ್ ಕುಮಾರ್ ಪುತ್ತಿಲ. ನೀವು ಅರುಣ್ ಕುಮಾರ್ ಪುತ್ತಿಲ ಫ್ಯಾನ್ಸ್ ತುಂಬ ಜನ ಬಂದಿದ್ದೀರಿ. ಅರುಣ್ ಕುಮಾರ್ ಪುತ್ತಿಲ ಜೊತೆ ಸೆಲ್ಫಿ ತೆಗೆಸ್ಕೊಳ್ಬೇಕು, ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿ ತುಂಬ ಜನ ಬಂದಿದ್ದೀರಿ, ನಮಗೆ ಗೊತ್ತಿದೆ. ಆದರೆ ಇದು ಅವರ ತೋಟದ ಕೆಲಸಕ್ಕಾಗಿ ಅವರು ಉಡುಪಿಗೆ ಹೋದದ್ದಲ್ಲ, ಅವರು ಯಾವುದೋ ವೈಯಕ್ತಿಕ ಕೆಲಸಗಳಿಗಾಗಿ ಅವರು ಹೋದದ್ದಲ್ಲ. ನಮಗೆ ಪಾಸಿಟಿವ್ ದಿಕ್ಕಿನ ಮುನ್ಸೂಚನೆ ಬಂದಿದೆ ಪುತ್ತಿಲ ಪರಿವಾರಕ್ಕೆ. ಇದಕ್ಕೋಸ್ಕರ ಅವರು ಒಂದಷ್ಟು ಓಡಾಡಬೇಕಾಗಿದೆ. ನಾನು ನನ್ನ ಮನೆ ಒಕ್ಕಲಿತ್ತು ಮೇ 4ಕ್ಕೆ, ನಿಮ್ಮ ವಿಟ್ಲದ ಸಭೆ ಇತ್ತಲ್ಲ, ಬೆಳಗ್ಗೆ ಮನೆ ಒಕ್ಕಲಿತ್ತು. ಸಾಯಂಕಾಲ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಹೆಂಡತಿಗೆ ಜೋರು ಮಾಡಿದೆ, ಒಂದು ಫೋಟೋ ತೆಗೆದಿಡೋದು ಅಲ್ವ ಮರೈತಿ, ನನಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತಿತ್ತು ಅಂತ. ನಾನು ಅರುಣಣ್ಣನ ಹತ್ರ ಹೇಳಿದ್ದೆ, ನನ್ನ ಮನೆಗೆ ಬರೋದು ಬೇಡ, ನೀವು ಮನೆ ಒಕ್ಕಲಿಗೆ ಬರೋದು ಬೇಡ ಅರುಣಣ್ಣ ಅಂತ. ಯಾಕೆ ಅಂತಂದರೆ ನನಗೆ ಅರ್ಥ ಆಗಿತ್ತು ಅವರ ಏನು ಓಡಾಟಗಳು. ನಾನು ಹೇಗೂ, ನೀವು ಬಂದರೂ ಬರದೇ ಇದ್ದರು, ನಂದು ಪುತ್ತಿಲಕ್ಕೆ ಓಟು, ನನ್ನ ಹೆಂಡತಿದು ಪುತ್ತಿಲ ಅವರಿಗೆ ಓಟು, ನನ್ನ ಅಮ್ಮ ಸುಳ್ಯದಲ್ಲಿ BJPಗೆ ಓಟು. ಆದರೆ ಮಧೂರು ದೇವಸ್ಥಾನಕ್ಕೆ ಅಪ್ಪ ಸೇವೆ ಮಾಡುತ್ತೇನೆ ಪುತ್ತಿಲ ವಿನ್ ಆದರೆ ಅಂತ ಹೇಳಿ ನಮ್ಮಮ್ಮ ಹರಕೆ ಹೊರತಿದ್ದಾರೆ. ಸುಳ್ಯದಲ್ಲಿ ಅವರು BJP, ಪುತ್ತೂರಿನಲ್ಲಿ ಪುತ್ತಿಲ ಗೆಲ್ಲಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದವರು ನನ್ನ ಅಮ್ಮ. ಈ ಥರ ರಾಜ್ಯವ್ಯಾಪಿ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಒಂದು ವಾಟ್ಸಪ್ ಗ್ರೂಪಲ್ಲಿ ಒಬ್ಬರು ದೊಡ್ಡ ವಾಗ್ಮಿ, ಆ ವಾಗ್ಮಿಯ ಭಾಷಣ ಬಂತು. ಆಯ್ತಾ, ಆ ಭಾಷಣ ಕಟ್ ಮಾಡಿದರೆ ಅದು ನಮಗೆ ವಿರುದ್ಧ ಉಂಟೋ ಅಂತ ಅನ್ಸೋದು. ಆಯ್ತಾ, ಆ ಭಾಗವನ್ನು ಮಾತ್ರ ಕಟ್ ಮಾಡಿ ಆ ವಾಟ್ಸಪ್ ಗ್ರೂಪಲ್ಲಿ BJP ಪರವಾಗಿ ಇರುವವರು ಸೆಂಡ್ ಮಾಡಿದರು. ಆದರೆ ಆ ಭಾಷಣವನ್ನು ಯಾರು ಮಾಡಿದರೋ ಅವರು ನನಗೆ ನಿತ್ಯ ವಾಟ್ಸಪ್ಪಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರು ಹೇಳ್ತಾ ಇದ್ರು ನನಗೆ, ನಾನು
ದೇವರಿಗೆ ಹರಕೆ ಹೊತ್ತಿದ್ದೇನೆ. ನಾನು ಕೌಂಟಿಂಗಿನ ಬೆಳಗ್ಗೆಯಿಂದ ದೇವರ ಕೋಣೆಯಲ್ಲಿ ಕೂತು, ನಾನು ಮಾತ್ರ ಅಲ್ಲ, ನನ್ನ ಒಂದಷ್ಟು ಜನ ಸ್ನೇಹಿತರು ಕೂತು ದೇವರ ಜಪ ಮಾಡುವುದು ಆಯ್ತಾ ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ರು. ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಸೇಜ್ ಬಂತು, ಏನಾಯಿತು, ಟಿ ವಿ ನೋಡಲಿಲ್ಲ, ನಾವು ಜಪ ಮಾಡ್ತಾ ಇದ್ದೇವೆ ಅಂತ. ಈ ಥರ ಇದೆ. ಅವರು ಯಾರು ನಮ್ಮ ಪರವಾಗಿದ್ದಾರೆ ಅಂತ ಯೋಚನೆ ಮಾಡ್ತಾರೋ. ಮಹಾಲಿಂಗೇಶ್ವರ ಬೇಡ ಬಿಡಿ, ಅವರು ಒಬ್ಬೊಬ್ಬರ ಪರ ಪಾಪ ಏನೇನೋ ಇಟ್ಕೊಂಡು ಇರ್ತಾರೆ, ನಾವು ಇವರ ಪರ ಅಂತ. ಅವರ ಮೊಬೈಲ್ ಸ್ಟೇಟಸ್ ಒಂಥರ ಹಾಕ್ತಾರೆ, ಓಟ್ ಇನ್ನೊಂದಕ್ಕೆ ಹಾಕ್ತಾರೆ. ಆ ಅನಿವಾರ್ಯದಲ್ಲಿದ್ದವರು ಕೂಡ ತುಂಬ ಜನ ನಮ್ಮ ಪರವಾಗಿದ್ದರು. ನಾವೆಲ್ಲರೂ ಕೂಡ ಈ ಹಂತದಲ್ಲಿ ಗೆದ್ದಿದ್ದೇವೆ. ಇನ್ನು ಮುಂದೆಯೂ ಕೂಡ ಹೀಗೆ ಗಟ್ಟಿ ದನಿಯಲ್ಲಿ ನಾವು ಒಗ್ಗಟ್ಟಾಗಿದ್ದರೆ ಆಗೋದೇನು ಅಂತಂದರೆ, ಪ್ರಮೋದ್ ಮುತಾಲಿಕರಿಗೆ ಆದ ಏನು ಹೇಳೋದು ನನಗೆ ಗೊತ್ತಿಲ್ಲ, ಅದು ಆಯಿತು. ಆ ಪರಿಸ್ಥಿತಿ ಅರುಣಣ್ಣನಿಗೆ ಆಗೋದಿಲ್ಲ. ನಾವು ಪುತ್ತಿಲ ಪರಿವಾರದ ಮೂಲಕ ಹೀಗೇ ಒಗ್ಗಟ್ಟಾಗಿದ್ದರೆ ಆಯಿತಾ. ನನ್ನನ್ನೇನು ಹೇಳಿ, ಶ್ರೀಕೃಷ್ಣ ನಾನು ರಾಜಕೀಯ ಇಲ್ಲ, ನಂದು ಧಾರ್ಮಿಕ ಆಯಿತಾ. ನಿನ್ನ ಭವಿಷ್ಯ ಮುಗಿದೋಯ್ತು ಅಂತ ಏನು ಹೇಳಿದರು, ಶ್ರೀಕೃಷ್ಣ ಉಪಾಧ್ಯಾಯನನ್ನು ನಡುನೀರಿನಲ್ಲಿ ಕೈಬಿಟ್ಟಾಗ ಆಗುವುದಿಲ್ಲ ಅಲ್ಲ. ನನಗದೆಲ್ಲ ಬೇಡ, ನಾನು ಅದಕ್ಕೋಸ್ಕರ ಬಂದಿದ್ದು ಅಲ್ಲ ಆಯಿತಾ. ಕಾರ್ಯಕರ್ತರು ಸೈಡ್ ಲೈನ್ ಆಗುವುದಿಲ್ಲ, ಅರುಣ್ ಕುಮಾರ್ ಪುತ್ತಿಲ ಕೂಡ ಸೈಡ್ ಲೈನ್ ಆಗುವುದಿಲ್ಲ. ಯಾಕೆ ಅಂತಂದರೆ, ಲೋಕಲ್ಗಳು ಯಾರು ಬೇಕಿದ್ದರೂ ಇರಲಿ, ಆದರೆ ದೇಶದ ಲೀಡರ್ಗಳು ಗಮನಿಸ್ತಾರೆ, ಅಬ್ಬಬ್ಬ ಇಲೆಕ್ಷನ್ ಕಳೆದ ಮೇಲೂ ಕೂಡ ಪುತ್ತಿಲ ಹವಾ ಹೀಗೇ ಇದೆ, ಅನುಮಾನವೇ ಇಲ್ಲ. ಪುತ್ತಿಲರನ್ನು ಸೈಡ್ ಲೈನ್ ಮಾಡಿದರೆ ಶಾಶ್ವತವಾಗಿ ನಾವು ಸೋಲ್ತೇವೆ. ನಾವು ಗೆಲ್ಲುವ ಬೀಜವನ್ನು ಬಿತ್ತಬೇಕು ಅಂತಂದರೆ ಮೊದಲು ಅರುಣ್ ಕುಮಾರ್ ಪುತ್ತಿಲರನ್ನು ಸೇರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. BJP ಮೀಟಿಂಗ್ಗಳಲ್ಲಿ ನಮ್ಮವರು ಗಲಾಟೆ ಕೂಡ ಮಾಡಿದ್ದಾರೆ, ನಿಮ್ಗೆ ಗೊತ್ತಿದೆ. ಅರುಣಣ್ಣನನ್ನು ಒಳಗೆ ಸೇರಿಸಿಕೊಂಡ್ರೆ BJPಗೆ ವರ್ಕ್ ಮಾಡ್ತೇವೆ ನಾವು, ಇಲ್ಲ ಅಂತಂದರೆ ನಾವು ಇದುವರೆಗೂ ಇದ್ದೆವು, ಆದರೆ ನೆಕ್ಸ್ಟ್ ಇಲೆಕ್ಷನ್ನಿಗೆ ನಾವು ಇರಲ್ಲ ಅಂತ ಹೇಳುವ ಮಾತನ್ನು BJP ನಾಯಕರ ಮೀಟಿಂಗ್ಗಳಲ್ಲಿ ಗಲಾಟೆ ಮಾಡ್ಕೊಂಡು ಬಂದಿದ್ದಾರೆ. BJP ಪರವಾಗಿಯೇ ವರ್ಕ್ ಮಾಡಿದ ಒಂದಷ್ಟು ಜನ. ಹಾಗಾಗಿ ಇವತ್ತಿಗೂ ಕೂಡ ಪುತ್ತೂರಿನಲ್ಲಿ ಭದ್ರವಾಗಿದ್ದಾರೆ. ನಾವೆಲ್ಲರೂ ಕೂಡ ಇದೇ ರೀತಿ ಇರುವ. ನನಗೊಬ್ಬರು ಹಿರಿಯರು ಹೇಳಿದರು, ಶ್ರೀಕೃಷ್ಣ ಇಲೆಕ್ಷನ್ ಟೈಮಲ್ಲಿ ಮಾತ್ರ ನಿತ್ತರೆ ಸಾಲದು. ಯಾಕೆ ಅಂತ ನನಗೆ ನಿತ್ತಾಗಿದೆ ಮಾರೆ, ನಿಲ್ಲೋದಕ್ಕಿಂತ ಮೊದಲು ಹೇಳ್ತಿದ್ರೆ ಯೋಚನೆ ಮಾಡ್ತಿದ್ದೆ. ನಿತ್ತಾದ ನಂತರ ಅವರು ಹೇಳೋದು, ಇಲೆಕ್ಷನ್ ಮುಗಿದ ನಂತರ ನೀವು ಪುತ್ತಿಲ ಪರ ಭಾಷಣಕ್ಕೆ ಹೋಗೋದಿಲ್ಲ ಅಂತ ಕೂತ್ರೆ, ಪುತ್ತಿಲ ಪರ ನಾನಿಲ್ಲ ಅಂತ ಕೂತ್ರೆ ಅದಾಗುವುದಿಲ್ಲ. ಅರುಣಣ್ಣ ಲೈಫಲ್ಲಿ ಮತ್ತೆ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲೈಫ್ ಲಾಂಗ್ ಅವರು ಸ್ವಾಭಿಮಾನದಲ್ಲೇ ಇರಬೇಕು ಅಂತಂದರೆ, ಯಾರೆಲ್ಲ ಇಲೆಕ್ಷನ್ ಟೈಮಿಗೆ ನೀವು ಮುಂಚೂಣಿಯಲ್ಲಿ ಹಿಂಚೂಣಿಯಲ್ಲಿ ಎಲ್ಲರೂ ಕೂಡ ನಿಂತಿದ್ದೀರಲ್ಲ, ನೀವು ಶಾಶ್ವತವಾಗಿ ನಿಲ್ಲಬೇಕು ಅಂತ ನನ್ನೊಬ್ಬರು ಹಿರಿಯರು ಹೇಳಿದರು ಆಯಿತಾ. ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರೊಬ್ಬರು ಹೇಳಿದರು. ಹಾಗಿರುವಾಗ ನಾವು ಹೀಗೇ ನಿಲ್ಲುವ, ಈ ಮೂಲಕ ನ್ಯಾಯಕ್ಕೆ ಜಯವನ್ನು ಕೊಡಿಸುವ, ಸತ್ಯಕ್ಕೆ, ಧರ್ಮಕ್ಕೆ, ಪರಂಪರೆಗೆ ಜಯವನ್ನು ಕೊಡಿಸುವ, ಮೊದಲು ಒಗ್ಗಟ್ಟಿನ ಮಂತ್ರವನ್ನೇ ಜಪ ಮಾಡುವ. ನಾವು ಕಿತ್ತಾಡೋದು ಬೇಡ. ನಾವು ಹಿಂದೂಗಳು ಅಖಂಡವಾಗಿ ನಮ್ಮ ದೇಶವನ್ನು ಪರಕೀಯರ ದಾಳಿಗೆ ತುತ್ತಾಗುವುದಕ್ಕೆ ಬಿಡೋದು ಬೇಡ. ಇನ್ನೊಂದು ಸಂಗತಿ ಹೇಳದೇ ಇದ್ದರೆ ತಪ್ಪಾದೀತು. ಇಸ್ಲಾಂ ರಾಷ್ಟ್ರ ಆದರೆ ಏನ್ರಿ ಪ್ರಾಬ್ಲಮ್ಮು? ಹಿಂದೂ ಹೇಗೋ ಇಸ್ಲಾಮು ಹಾಗೆ ಅಂತ ಯೋಚನೆ ಮಾಡಿದರೆ ಸರಿ, ಪ್ರಾಬ್ಲಮ್ ಏನಿಲ್ಲ. ಈ ಪ್ರಾಬ್ಲಮ್ ಏನು ಅಂತಂದರೆ, ಅವರು ಶರಿಯತ್ ಕಾನೂನನ್ನು ತರಬೇಕು ಅಂತ ಯೋಚನೆ ಮಾಡ್ತಾರೆ. ಇಸ್ಲಾಮಿಕ್ ಕಂಟ್ರಿ ಅಂತಂದರೆ ಅವರಿಗೆ ಅಂಬೇಡ್ಕರ್ ಬರೆದ ಸಂವಿಧಾನ ಬೇಕಾಗುವುದಿಲ್ಲ. ಮತ್ತು ಇದಕ್ಕೆ ಈ ಮಾತಿಗೆ ಸಾಕ್ಷಿ ಏನು ಅಂತಂದರೆ, ತಾಲಿಬಾನ್ನಲ್ಲಿ ಇವರು ಮಾಡ್ತಾ ಇರುವಂಥ ಸಂಗತಿಗಳು ಆಯಿತಾ. ಇವರು ಶರಿಯತ್ ಕಾನೂನು ಅಂತಂದರೆ, ಇವತ್ತು ಯಾರೊಬ್ಬರು ಸೇರಾಜೆಯ ಹಿರಿಯರು ನನಗೆ ಹೇಳಿದರು, ನನ್ನ ಹೆಂಡತಿ ಬಂದಿದ್ದಾಳೆ, ನನ್ನ ಸೊಸೆ ಬಂದಿದ್ದಾಳೆ ಅವಳು ಅಂತ. ಒಂದಷ್ಟು ಜನ ಹೆಣ್ಣುಮಕ್ಕಳು ನೀವೆಲ್ಲ ಬಂದಿದ್ದೀರಿ, ಹೆಣ್ಣುಮಕ್ಕಳು ಸಹೋದರಿಯೇ ಪ್ರಾರ್ಥನೆ ಮಾಡಿದ್ಲಿ ಇವತ್ತು ಆಯಿತಾ. ಶರಿಯತ್ ಕಾನೂನು ಬಂದರೆ ಅಂಬೇಡ್ಕರ್ರನ್ನು ಬಿಸಾಕಿ, ಸಂವಿಧಾನವನ್ನು ಬಿಸಾಕಿ 2047 ನಂತರ ಅವರಿಗೆ ಇಸ್ಲಾಮಿಕ್ ರಾಷ್ಟ್ರ ಅಂತಂದರೆ ಹಾಗೇ ಆಗಬೇಕು ಆಯಿತಾ. ಅದಾಗದೇ ಇದ್ದರೆ ಆಗೋದಿಲ್ಲ. ಶರಿಯತ್ ಕಾನೂನು ಬಂದರೆ ರಾತ್ರಿ 9 ಗಂಟೆಗೆ ನೀವು ಇಲ್ಲಿದ್ದೀರಿ, ಹಗಲು ಹೊತ್ತಿನಲ್ಲಿ ವಿಟ್ಲಪೇಟೆ ತಿರುಗಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಶರಿಯತ್ ಕಾನೂನು ಅದನ್ನು ಮಾನ್ಯ ಮಾಡಲ್ಲ. ನೀವು ಬುರ್ಖಾದೊಳಗೆ ಬಂದಿಯಾಗಿರಬೇಕು. ನನಗೂ ಹೆಣ್ಣು ಮಗಳಿದ್ದಾಳೆ, ಅವಳು LKG ಪಾಸ್ ಆಗಿ UKG ಓದ್ತಿದ್ದಾಳೆ ಅಂಬಿಕಾ ಸಂಸ್ಥೆಯಲ್ಲಿ. ನನ್ನ ಹೆಣ್ಣು ಮಗುವಿಗೆ ಶಾಶ್ವತವಾಗಿ ನಾನು ABCD AE ಕಲಿಸೋ ಹಾಗೇ ಇಲ್ಲ. ವಿದ್ಯಾಭ್ಯಾಸದಿಂದ ವಂಚಿತ ಆಗಬೇಕು ಶರಿಯತ್ ಕಾನೂನಿನ ಪ್ರಕಾರ. ಈ ಅಪಾಯಕ್ಕೆ ಭಾರತ ತುತ್ತಾಗೋದು ಬೇಡ 2047 ನಂತರ. ಅದಕ್ಕೋಸ್ಕರ ನಾವೇನಾದರೂ ಮಾಡುವ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮವರು ನಮ್ಮ ಭೂಮಿಯನ್ನು ಉಳಿಸ್ಕೊಟ್ಟಿದ್ದಾರೆ. ಗಡಿನಾಡಿನ ಸೈನಿಕರು ಇವತ್ತಿಗೂ ಕೂಡ ಚೀನಾದ ಆಕ್ರಮಣದಿಂದ, ಪಾಕಿಸ್ತಾನದ ಆಕ್ರಮಣದಿಂದ ಭಾರತವನ್ನು ರಕ್ಷಣೆ ಕೊಟ್ಟು ಕಾಪಾಡ್ತಿದ್ದಾರೆ. ನಮ್ಮೊಳಗಿನ ಒಳ ಕಚ್ಚಾಟಗಳಿಂದಲಾಗಿ ಮತ್ತೆ ಭಾರತ ಪರಕೀಯರಿಗೆ ಹೋಗೋದು ಬೇಡ. ನಮ್ಮ ಜವಾಬ್ದಾರಿಯನ್ನು ನಾವು ಸಂಕಲ್ಪ ಮಾಡಿ ಅಖಂಡ ಭಾರತವನ್ನು, ಅಂದರೆ ಅಖಂಡ ಮನಸ್ಸುಗಳನ್ನು ಸಂಕಲ್ಪ ಮಾಡಿ, ಮತ್ತೆ ನಾವು ಎಲ್ಲರೂ ಒಟ್ಟಾಗಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಹೇಳುವ ಆ ಮಹಾಮಂಗಲೆ ಪುಣ್ಯ ಭೂಮೇತ್ವದರ್ಥೆ ಪತತ್ವೇಷ ಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳಿ ತಾಯಿ ಭಾರತೀಯ ಅಡಿದಾವರೆಗಳಲ್ಲಿ ಸಮಸ್ತ ಹಿಂದೂ ಸಮಾಜ, BJP ಪುತ್ತಿಲ ಪರಿವಾರ ಬೇರೆ ಬೇರೆ ಆಗದೆ, ಸಂಘ ಪರಿವಾರ ಪುತ್ತಿಲ ಪರಿವಾರ ಬೇರೆ ಬೇರೆ ಆಗದೆ, ಎಲ್ಲರೂ ಒಂದಾಗಿ ರವಿಶಂಕರ್ ಗುರೂಜಿಯವರದ್ದು ಒಂದು ಸಂಘಟನೆ ಇದೆ, ಮಾತಾಮೃತಾನಂದಮಯ್ಯವರದ್ದು ಒಂದು ಸಂಘಟನೆ ಇದೆ, ಭಗವಾನ್ ಸತ್ಯಸಾಯಿ ಬಾಬಾ ಅವರದ್ದು ಒಂದು ಸಂಘಟನೆ ಇದೆ, ಸ್ವಾಮಿ ವಿವೇಕಾನಂದರದ್ದು ಒಂದು ಸಂಘಟನೆ ಇದೆ, ಶಬರಿಮಲೆಯವರದ್ದು ಒಂದು ಸಂಘಟನೆ ಇದೆ, ಯುವಕರಗಳದ್ದು ಬೇಕಾದಷ್ಟು ಸಂಘಟನೆಗಳಿವೆ. ಈ ಇಷ್ಟು ಸಾವಿರ ಸಂಘಟನೆಗಳ ನಡುವೆ ಒಂದು ಪುತ್ತಿಲ ಪರಿವಾರ ಸಂಘ ಪರಿವಾರಕ್ಕೆ ಕೌಂಟರ್ ಆಗೋದು ಹೇಗೆ ಮಾರ್ರೆ? ಎಷ್ಟು ಸಂಘಟನೆಗಳಿಲ್ಲ. ಅಷ್ಟು ಸಂಘಟನೆಗಳ ನಡುವೆ ಸೇವಾ ಕಾರ್ಯವನ್ನು ಮಾಡುವುದಕ್ಕೆ ಇರುವ ಒಂದು ಸಂಘಟನೆ, ಪುಟಾಣಿ ಸಂಘಟನೆ, RSS ಅನ್ನೇ ತಾಯಿ ಅಂತ ಪೂಜಿಸುವ ಆ ತಾಯಿಯ ಪುಟಾಣಿ ಮಗು ಪುತ್ತಿಲ ಪರಿವಾರ ಅಂಥೇಳಿ, ಪುತ್ತಿಲ ಪರಿವಾರದ ತಾಲೂಕು ವಕ್ತಾರನಾಗಿ ಮತ್ತೆ ನಾನಿದನ್ನು ಹೇಳ್ತಾ, ಇದು ನಿಜವಾದ ಶುದ್ಧ ಮನಸ್ಸಿನ ಭಾಷಣ ಮಾತ್ರ ಭಾರತ ಮಾತಾ ಪೂಜನ ಆಗ್ಲಿಕ್ಕೆ ಸಾಧ್ಯ. ಏನೋ ಇಟ್ಕೊಂಡು, ಏನೋ ಸ್ವಾರ್ಥ ಇಟ್ಕೊಂಡು, ಏನೋ ಹಿತಾಸಕ್ತಿ ಉದ್ದೇಶ ಬೇರೆ, ಅಜೆಂಡಾ ಬೇರೆ ಇಟ್ಕೊಂಡು ಮಾಡಿದ ಭಾಷಣಗಳು ಪೂಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂಜೆ ಅಂತಂದರೆ ಅದರಲ್ಲಿ ಪರಿಶುದ್ಧತೆ ಬಹಳ ಮುಖ್ಯ. ಶುದ್ಧವಾದ ಮನಸ್ಸಿನಿಂದ, ನಿಜಕ್ಕೂ ಶುದ್ಧ ಮನಸ್ಸಿನಿಂದ ಆ ವಿಟ್ಲ ಪಂಚಲಿಂಗೇಶ್ವರನಲ್ಲಿ ಹಿಂದೂ ಸಮಾಜ ತುಂಡಾಗದಿರಲಿ, ಅಖಂಡವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈ ಭಾಷಣವನ್ನು ಪಂಚಲಿಂಗೇಶ್ವರನ ಪಾದಗಳಿಗೆ ಸಮರ್ಪಣೆ ಮಾಡಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ಥಾನ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS ಮತ್ತು PCME, ವಾಣಿಜ್ಯ ವಿಭಾಗ, SEBA, SCBA ಮತ್ತು ECBA, ಕಲಾ ವಿಭಾಗ, HEPS, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.